ಮಂಗಳೂರಿನ ಜಪ್ಪಿನಮುಗರ್ನಲ್ಲಿ ನಿನ್ನೆ ನಡೆದಂತಹ ಅತಿ ವೇಗದ ಕಾರಣಕ್ಕಾಗಿ ನಡೆದಂತಹ ಅಪಘಾತದಲ್ಲಿ ಇಬ್ಬರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಸಾವಿನಲ್ಲೂ ಕೂಡ ಇಬ್ಬರು ಸ್ನೇಹಿತರು ಒಂದಾಗಿದ್ದಾರೆ. ಜೊತೆಗೆ ಇದರಲ್ಲಿ ಈ ಅಪಘಾತದಲ್ಲಿ ಸಾವನ್ನಪ್ಪಿದಂತಹ ಓಂ ಶ್ರೀ ಪೂಜಾರಿ ಅನ್ನುವಂತಹ ಯುವಕ ಏನಿದ್ದಾನೆ, ಈತ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಬೇಕು ಅನ್ನುವಂತಹ ಕನಸನ್ನ ಹೊತ್ತಿದ್ದ. ನಾವು ಈ ಅಪಘಾತದ ಅಪ್ಡೇಟ್ ಅನ್ನು ಗಮನಿಸ್ತಾ ಹೋದಾಗ ಚಾಲಕನ ನಿಯಂತ್ರಣ ಕಳೆದುಕೊಂಡಂತಹ ಕಾರು ತಡೆಗೋಡೆಗೆ ಡಿಕ್ಕಿ ಹೊಡೆದು ಚಾಲಕ ಸಹಿತ ಇಬ್ಬರು ಯುವಕರು ಮೃತಪಟ್ಟಂತಹ ಘಟನೆ ಜಪ್ಪಿನಮುಗರ್ನ ರಾಷ್ಟ್ರೀಯ ಹೆದ್ದಾರಿ 66ರ ದಕ್ಷಿಣ ಸಂಚಾರಿ ಠಾಣೆಯ ಬಳಿ ಮಂಗಳವಾರ ತಡರಾತ್ರಿ ನಡೆದಿದೆ. ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ದೇರೆಬೈಲ್ ಕೊಂಚಾಡಿಯ ಓಂ ಶ್ರೀ ಪೂಜಾರಿ 24 ವರ್ಷ ಹಾಗೂ ಮಲ್ಲಿಕಟ್ಟೆಯ ಕಾರು ಚಾಲಕ ಅಮನ್ ರಾವ್ ಮೃತಪಟ್ಟಂತಹ ಯುವಕರು. ಈ ಘಟನೆಯ ಬಗ್ಗೆ ಗಮನಿಸ್ತಾ ಹೋದಾಗ ಮಂಗಳವಾರ ತಡರಾತ್ರಿ ಓಂಶ್ರೀ ಅವರು ತಮ್ಮ 4 ಸ್ನೇಹಿತರ ಜೊತೆ ಊಟವನ್ನು ಮುಗಿಸಿಕೊಂಡು ತಲಪಾಡಿ ಕಡೆಯಿಂದ ಪಂಪೋಲ್ ಕಡೆಗೆ ಬರ್ತಾ ಇರ್ತಾರೆ. ಜಪ್ಪಿನಮುಗರು ಸಂಚಾರಿ ಠಾಣೆ ಏನಿದೆ ಅಲ್ಲಿ ಸಮೀಪ ತಲುಪ್ತಾ ಇದ್ದಂತೆ ಕಾರು ಚಾಲಕನ ನಿಯಂತ್ರಣ ಕಳೆದುಕೊಂಡು ಹೆದ್ದಾರಿಯಲ್ಲಿ ಹಾದು ಹೋದಂತಹ ರಾಜಕಾಲುವೆಯ ತಡೆಗೋಡೆಗೆ ಡಿಕ್ಕಿಯಾಗುತ್ತೆ. ಅಪಘಾತದ ತೀವ್ರತೆಗೆ ಓಂಶ್ರೀ ಅವರ ತಲೆಗೆ ಗಂಭೀರವಾದಂತಹ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಅಮನ್ ರಾವ್ ಅವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದಂತಹ ಆಶೀಶ್ ಹಾಗೂ ವಂಶ್ ಅವರಿಗೂ ಕೂಡ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಟಲಿ ಪ್ರಜೆ ಅಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರು ದಕ್ಷಿಣ ಸಂಚಾರಿ ಠಾಣಾ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಆ ಅಪಘಾತದ ವೇಗದ ಬಗ್ಗೆ ನಾವು ಸಿಸಿಟಿವಿಯಲ್ಲಿ ಗಮನಿಸಿದಾಗ ಅಂದರೆ ಕಾರು ಬಹಳ ವೇಗದಲ್ಲಿತ್ತು, ಅತಿ ವೇಗದಲ್ಲಿತ್ತು, 190 ಸ್ಪೀಡ್ನಲ್ಲಿತ್ತು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಇರುವಂಥದ್ದು. ಅಪಘಾತದ ತೀವ್ರತೆಗೆ ಎಷ್ಟು ತೀವ್ರತೆ ಇತ್ತು ಅಂತ ಹೇಳಿದ್ರೆ ಕಾರಿನ ಇಂಜಿನ್ ಪ್ರತ್ಯೇಕವಾಗಿ ಹೊರಕ್ಕೆ ಎಸೆಯಲ್ಪಟ್ಟಿದೆ, ಏರ್ ಬ್ಯಾಗ್ಗಳು ಛಿದ್ರ ಆಗಿಬಿಟ್ಟಿದೆ, ಕಾರಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಆಸ್ಪತ್ರೆಗೆ ರವಾನಿಸಿದ ಪೊಲೀಸರು ಘಟನೆಯ ಠಾಣೆಯ ಸಮೀಪದಲ್ಲಿ ನಡೆದಂತಹ ಹಿನ್ನೆಲೆ ತಕ್ಷಣಕ್ಕೆ ಸ್ಥಳಕ್ಕೆ ದೌಡಾಯಿಸಿ ಪೊಲೀಸ್ ಸಿಬ್ಬಂದಿ ಗಾಯಾಳುಗಳನ್ನು ಇಲಾಖೆ ಹಾಗೂ ಹೆದ್ದಾರಿಗಳೇ ತೆರಳುತ್ತಾ ಇದ್ದ ವಾಹನಗಳ ಸಹಾಯದಿಂದ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಬಳಿಕ ಪೋಷಕರು ಹಾಗೂ ಇತರರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಇನ್ನು ಅಮನ್ ರಾವ್ ಅವರ ಬಗ್ಗೆ ಗಮನಿಸ್ತಾ ಹೋದಾಗ ಇವರು ಫ್ಯಾಕ್ಸ್ ಲ್ಯಾಬ್ ಮಾಲಕ ದೀಪಕ್ ರಾವ್ ಹಾಗೂ ಸವಿತಾ ಅವರ ಪುತ್ರ, ಅವರ ಸಹೋದರ ಆರ್ಯನ್ ಬಿಬಿಎ ಓದ್ತಾ ಇದ್ದಾರೆ. ಅಮನ್ ಮತ್ತು ಓಂಶ್ರೀ ಬಹಳ ಆಪ್ತ ಮಿತ್ರರಾಗಿದ್ರು. ಎನ್ಎಸ್ಯುಐ ಕಾರ್ಯಕರ್ತರು ಅಮನ್ ರಾವ್ ಅಲ್ಲದಿದ್ರೂ ಕೂಡ ಓಂಶ್ರೀ ಅವರೊಂದಿಗೆ ಹಲವಾರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಅಮನ್ ರಾವ್ ಅವರು ತಂದೆಯ ವ್ಯವಹಾರವನ್ನು ನೋಡಿಕೊಳ್ತಾ ಇದ್ರು ಅಂತ ಅವರ ಸ್ನೇಹಿತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಗಮನಿಸಬೇಕಾದಂತಹ ಪ್ರಮುಖ ವಿಚಾರ, ಈ ಅಮನ್ ರಾವ್ ಮತ್ತು ಓಂಶ್ರೀ ಪೂಜಾರಿ ಇಬ್ಬರೂ ಕೂಡ ಬಹಳ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಾವು ಇಲ್ಲಿ ಗಮನಿಸ್ತಾ ಹೋದಾಗ ಸಾವಿನಲ್ಲೂ ಕೂಡ ಇಬ್ಬರು ಸ್ನೇಹಿತರು ಒಂದಾಗಿದ್ದಾರೆ ಅನ್ನುವಂಥದ್ದು. ಹೊಸದಾಗಿ ಪರಿಚಯ ಆಗಿದ್ದಂತಹ ಇಟಲಿಯ ಸ್ನೇಹಿತನನ್ನ ಮಂಗಳೂರಿನ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮನ್ ಹಾಗೂ ಓಂಶ್ರೀ ಅವರನ್ನ ಕರೆದುಕೊಂಡು ಹೋಗಿದ್ರು. ಬಹುತೇಕ ಸಂದರ್ಭಗಳಲ್ಲಿ ಜೊತೆಯಾಗಿ ಇರ್ತಾ ಇದ್ದಂತಹ ಸ್ನೇಹಿತರು ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಈ ಓಂ ಶ್ರೀ ಪೂಜಾರಿ ಅನ್ನುವಂತಹ ಹುಡುಗ ಸ್ವಲ್ಪ ಪಕ್ಷದ ವಿಚಾರಗಳಲ್ಲಿ ಅಂದರೆ ರಾಜಕೀಯದ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಇದ್ದಂತಹ ಯುವಕ. ಎನ್ಎಸ್ಯುಐ ಮೂಲಕ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದರು. ಕಾಲೇಜು ಹಂತದಲ್ಲೇ ಪಕ್ಷದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಮಂಗಳವಾರ ದಿನ ಇಡೀ ಕೊಂಚಾಡಿ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಗುಡ್ಡ ಕುಸಿತ, ಮನೆಗಳ ಸ್ವಚ್ಛತೆ, ಅಪಾಯಕಾರಿ ಮರ ತೆರವು ಸೇರಿದಂತೆ ಬೇರೆ ಬೇರೆ ಕಾರ್ಯಗಳಲ್ಲಿ ಈತ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಮುಂಬರುವ ಪಾಲಿಕೆಯ ಚುನಾವಣೆಯಲ್ಲೂ ಕೂಡ, ಈಗಾಗಲೇ ಪಾಲಿಕೆ ಚುನಾವಣೆ ಮುಂದೆ ಕೆಲವು ಸಮಯಗಳಲ್ಲಿ ನಡೀಲಿಕ್ಕಿದೆ, ಈ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಬೇಕು ಅನ್ನುವಂತಹ ಒಂದು ಕನಸು ಈ ಓಂ ಶ್ರೀ ಪೂಜಾರಿಗೆ ಇತ್ತು. ಹಾಗಾಗಿ ಒಂದಷ್ಟು ಟಿಕೆಟ್ ಸಿಗುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ಇತ್ತು. ಹಾಗಾಗಿ ಒಂದಷ್ಟು ತಯಾರಿಯನ್ನು ಕೂಡ ನಡೆಸಿದ್ರು ಅನ್ನುವಂತಹ ಮಾಹಿತಿಗಳು ಒಂದಷ್ಟು ಬಲ್ಲ ಮೂಲಗಳು ತಿಳಿಸ್ತಾ ಇದೆ. ಓಂಶ್ರೀ ಅವರ ತಂದೆ ಸತೀಶ್ ಪೂಜಾರಿ ರಿಕ್ಷಾ ಚಾಲಕರಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ. ಅವರು ಕೂಡ ತಾಯಿ ಪ್ರತಿಭಾ ಅಮೀನ್ ಅವರು ಕೂಡ ಕೆಎಸ್ಆರ್ಟಿಸಿಯ ಉದ್ಯೋಗಿ. ಮೃತರ ಸಹೋದರ ಸಾತ್ವಿಕ್ 8ನೇ ತರಗತಿಯ ವಿದ್ಯಾರ್ಥಿ. ಇದು ಈ ಅಪಘಾತದ ಅವರ ಫ್ಯಾಮಿಲಿ ಮತ್ತು ಅವರ ಒಂದಷ್ಟು ಕನಸುಗಳ ವಿಚಾರಕ್ಕೆ ನಾವು ಗಮನಿಸ್ತಾ ಹೋಗುವಂಥದ್ದು. ಆದರೆ ಇವೆಲ್ಲವನ್ನ ಕೂಡ ಅವರ ಕನಸನ್ನ, ಅವರ ಮನೆಯ ಮಗನನ್ನ ಇವತ್ತು ದೂರ ಮಾಡಿರ್ತಕ್ಕಂಥದ್ದು ಅವರ ಕಾರಿನ ಅತಿ ವೇಗದ ಚಾಲನೆ. ಯಾರೇ ಆಗಿರ್ಬೋದು, ಯಾವುದೇ ಸಂದರ್ಭಗಳಾಗಿರ್ಬೋದು, ಇಂತಹ ಅತಿ ವೇಗದಲ್ಲಿ ಸಂಚಾರ ಮಾಡುವಂಥದ್ದು ಅಥವಾ ಯಾಕಂತ ಹೇಳಿದ್ರೆ ನಿನ್ನೆ ಅಪಘಾತದಲ್ಲಿ ತಡೆಗೋಡೆಗೆ ಡಿಕ್ಕಿ ಹೊಡೆಯಿತು, ಪ್ರಾಣ ಹೋಯಿತು, ಹೌದು ಅದು ಆಗಬಾರ್ದು, ಆಗಿ ಹೋಯಿತು. ಆದರೆ ಎದುರುಗಡೆ ಇನ್ನೊಂದು ವಾಹನ ಇದ್ದಿದ್ರೆ, ಅದರಲ್ಲೂ ಒಬ್ಬ ದ್ವಿಚಕ್ರ ವಾಹನ, ಒಬ್ಬ ಬಡ ವ್ಯಾಪಾರಿಯೋ ಬಡ ವ್ಯಕ್ತಿಯು ಸಂಚಾರ ಮಾಡ್ತಾ ಇದ್ರೆ ಆತನಿಗೇನಾದರೂ ಅಪಘಾತಗಳಾಗಿ ಆತ ಜೀವವನ್ನು ಕಳೆದುಕೊಂಡಿದ್ರೆ ಅವರ ಮನೆಯ ಪರಿಸ್ಥಿತಿ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಈ ಅತಿ ವೇಗವನ್ನು ಕಡಿಮೆ ಮಾಡಬೇಕು ಮತ್ತು
ಈ ರೀತಿಯಾದಂಥ ಈ ಮಳೆಗಾಲದಲ್ಲಿ ಅದರಲ್ಲೂ ಕೂಡ ಓವರ್ ಸ್ಪೀಡ್ ಹೋಗುವಂಥದ್ದು, ನಾವು ಹೋಗುವಂತಹ ಯಾವುದೇ ವಿಚಾರದಲ್ಲಾಗಿರ್ಬೋದು ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು ಮತ್ತು ನಮಗೂ ಕೂಡ ಅದು ಸಮಸ್ಯೆ ಆಗಬಾರ್ದು. ಹಾಗಾಗಿ ಇಂತಹ ವಿಚಾರಗಳನ್ನು ಸ್ವಲ್ಪ ಯುವಕರು ತಲೆಯಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಅಗತ್ಯತೆ ಇದೆ. ಇವತ್ತು ಇಬ್ಬರು ಆಪ್ತ ಸ್ನೇಹಿತರು ಸಾವಿನಲ್ಲೂ ಕೂಡ ಒಂದಾಗಿರ್ತಕ್ಕಂತಹ ಒಂದು ಘಟನೆ ಮೊನ್ನೆಯ ರಾತ್ರಿ ನಡೆದಂತಹ ಈ ಒಂದು ಅಪಘಾತದಲ್ಲಿ ನಡೆದಿದೆ.